ಇತಿಹಾಸ ಪ್ರಸಿದ್ಧ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇರುವ ಸೇವೆಗಳಲ್ಲಿ ಅತಿ ಕಠಿಣವಾದ ಹಾಗೂ ಸುಬ್ಬಪ್ಪನಿಗೆ ಅತಿ ಪ್ರಿಯವಾದ ಸೇವೆ ಎಂದರೆ ಅದು ಬೀದಿ ಮಡೆಸ್ನಾನ. ಈ ವಿಶಿಷ್ಟ ಸೇವೆಯು ಲಕ್ಷದ್ವೀಪದ ರಾತ್ರಿಯಿಂದ ಷಷ್ಠಿ ರಥ ಎಳೆಯುವ ತನಕ ನಡೆಯುತ್ತಿದೆ. ಈ ಬಗ್ಗೆ ಒಂದು ವಿಶೇಷ ವರದಿ ಎಲ್ಲಿದೆ. 48 ದಿನಗಳ ವೃತ ಹಾಗೂ ಒಪ್ಪೊತ್ತಿನ ಊಟವನ್ನ ಮಾಡಿ ಅನುದಿನವೂ ಭಗವಂತನ ಚಿಂತನೆಯಲ್ಲಿದ್ರೆ ಉತ್ತಮ. ಇದನ್ನ ಲಿಂಗ ಹಾಗೂ ಜಾತಿ ಭೇದವಿಲ್ಲದೆ ಎಲ್ಲ ಆಸಕ್ತರು ಮಾಡಬಹುದಾಗಿದ್ದು, ಸೇವಾರ್ಥಿಗಳು ರಾತ್ರಿ ಮುಂಜಾನೆ ಕುಮಾರಧಾರದಲ್ಲಿ ಸ್ನಾನ ಮಾಡಿ ಸ್ನಾನಘಟ್ಟದಿಂದ ನೆಲದಲ್ಲಿ ಹೊಳಾಡುತ್ತಾ ಅಂದ್ರೆ ಸಾಷ್ಟಾಂಗ ನಮಸ್ಕಾರ ರೂಪದಲ್ಲಿ ಬಂದು ರಾಜಬೀದಿ ರಥಬೀದಿಯಲ್ಲಿ ಬಂದು ದೇವಸ್ಥಾನದ ಒಳಗೆ ಹೊರಳಾಡುತ್ತಾ ಬರಬೇಕು. ದೇವರಿಗೆ ಪ್ರದಕ್ಷಿಣೆ ಹಾಕಿ ದರ್ಪಣ ತೀರ್ಥದಲ್ಲಿ ಮಿಂದು ಶ್ರೀ ಕಾರ್ತಿಕೇಯನ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿದಲ್ಲಿ ಈ ಸೇವೆಯು ಅಂತ್ಯವಾಗುತ್ತದೆ. ಈ ಸೇವೆಯನ್ನ ಮಾಡಲು ಅತಿ ಕಠಿಣವಾದ ಮನಸಂಕಲ್ಪ ಹೊಂದಿರುವುದು ಅವಶ್ಯಕ. ಮನೆಯ ಸದಸ್ಯರ ಹಾಗೂ ದಾಸಯ್ಯರ ಸಹಕಾರ ಇದ್ರೆ ಈ ಸೇವೆಯನ್ನ ಮಾಡಲು ಸುಲಭವಾಗುತ್ತದೆ. ಇದನ್ನು ಮಾಡುವ ಉದ್ದೇಶ ಭಗವಂತನಲ್ಲಿ ಒಂದಾಗುವುದರ ಮೂಲಕ ಮಕ್ಕಳಿಲ್ಲದವರಿಗೆ, ಮಾನಸಿಕ ನೆಮ್ಮದಿಯಿಲ್ಲದವರಿಗೆ, ಕುಷ್ಠರೋಗ, ಚರ್ಮರೋಗ ಇನ್ನಿತರ ಕಠಿಣ ಸಮಸ್ಯೆಗಳುಳ್ಳ ಭಕ್ತರಿಗೆ ಪರಿಹಾರ ದೊರೆಯುತ್ತದೆ. ಇದನ್ನ ಮಾಡಿದವರಿಗೆ ಬ್ರಹ್ಮರಥ ಎಳೆದ ಸೇವೆ ಮಾಡಿದ ಫಲ ಇದೆ ಎಂಬ ಪ್ರತೀತಿ ಇದೆ. ಈ ಹಿಂದೆ ಶ್ರೀಕೃಷ್ಣ ಹಾಗೂ ಜಾಂಬಾವತಿ ಪುತ್ರ ಸಾಂಬನು ಶಾಪಗ್ರಸ್ತನಾಗಿ ಈ ಸೇವೆಯನ್ನ ಮಾಡಿ ಅದರಿಂದ ಮುಕ್ತಿ ಹೊಂದಿದನೆಂದು ನಂಬಲಾಗಿದೆ. ಪ್ರತಿ ವರ್ಷ ಈ ಸೇವೆಯನ್ನ ಮಾಡುವ ಅಸಂಖ್ಯಾತ ಭಕ್ತರಿದ್ದಾರೆ. ಅದರಲ್ಲಿ ಒಬ್ಬರಾದ ದೇವಸ್ಥಾನದ ಗಣೇಶ್ ಭಟ್ ಅವರು 18 ವರ್ಷಗಳಿಂದ ಈ ಸೇವೆಯನ್ನ ಮನಃಶಾಂತಿಗಾಗಿ ಮಾಡುತ್ತಾ ಬಂದಿದ್ದಾರೆ. ಹಾಗೆಯೇ ಇನ್ನೋರ್ವ ಭಕ್ತ ಹರೀಶ್ ಕೊಟ್ಟಾರಿ ಕೂಡ 18 ವರ್ಷಗಳಿಂದ ಈ ಸೇವೆಯನ್ನ ಪ್ರತಿ 5 ದಿವಸ ಮಾಡಿ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಎಲ್ಲ ಸುಬ್ರಹ್ಮಣ್ಯನ ದಯೆ ಎನ್ನುವುದು ಅವರ ಅಭಿಪ್ರಾಯ. ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ನಾನು ಲಕ್ಷದ್ವೀಪದಿಂದ ಪಂಚಮಿ ತನಕ 5 ದಿವಸ ದಿನ ಪ್ರತಿನಿತ್ಯ ಮಾಡ್ತೇನೆ. ಉರುಳು ಸೇವೆ 40 ನಿಮಿಷದಲ್ಲಿ ನದಿಯಿಂದ ಕುಮಾರಧಾರೆಯಿಂದ ನಮ್ಮ ಟೆಂಪಲ್ ಹತ್ರ ಇರುವ ನದಿಗೆ ಬಂದು 45 ಮಿನಿಟ್ಸಲ್ಲಿ ಬಂದು ದೇವರ ಸೇವೆಯನ್ನು ಸಲ್ಲಿಸ್ತೇನೆ. ನನಗೆ ಒಳಿತಾಗೋದಕ್ಕಿಂತ ನನಗೆ ಕಾನ್ಸಂಟ್ರೇಷನು, ಮೆಡಿಟೇಷನು ಮತ್ತು ನಮ್ಮ ಜ್ಯೋತಿಷ್ಯಗಳಿಗೆ ಈ ಸೇವೆಯಿಂದ ಬಹಳ ಉಪಯುಕ್ತವಾಗಿದೆ. ಈ ಕೆಲವು ದೇವರ ಅನುಗ್ರಹ ಸಿಕ್ಕಿದೆ. ತುಂಬ ಕ್ಷೇತ್ರಗಳಿಗೆ ಸೇವೆಯನ್ನು ಮಾಡ್ತಾ ಇದ್ದೇನೆ, ಮುಂದೇನು ಮಾಡ್ತಾ ಬರ್ತೇನೆ. ನನಗೆ ಇದರಿಂದ ತುಂಬ ಉತ್ತಮವಾದಂಥ ಮೆಡಿಟೇಷನ್, ದೇವರ ಧ್ಯಾನ, ಒಂದು ಜ್ಯೋತಿಷ್ಯಗೆ ಬೇಕಾದಂಥ ಮೆಡಿಟೇಷನ್ ಇದರಲ್ಲಿ ನನಗೆ ಸಿಗ್ತಾ ಇದೆ. ಅದಕ್ಕಾಗಿ ಈ ಸೇವೆ ನಾನು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಸೇವೆಯನ್ನು ಮಾಡ್ತಾ ಇದ್ದೇನೆ. ನಾನು ಮೊದಲನೇದಾಗಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಈ ಸೇವೆಯನ್ನು ಪ್ರಾರಂಭ ಮಾಡಿದ್ದೇನೆ. ಅಲ್ಲಿ 20 ವರ್ಷದಿಂದ ಈ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೇನೆ. ಶಿವರಾತ್ರಿಗೆ ನೇತ್ರಾವತಿಯಿಂದ ಮಾಡ್ತೇನೆ, ಹಾಗೂ ಹುಟ್ಟಿದ ಹಬ್ಬದ ದಿವಸ ಕೂಡ ನೇತ್ರಾವತಿಯಿಂದ ನಾನು ಈ ಉಳು ಸೇವೆಯನ್ನು ಧರ್ಮಸ್ಥಳ ದೇವಸ್ಥಾನದಿಂದ ಮಾಡ್ತೇನೆ. ಹಾಗೆ ತಿರುಪತಿಯಲ್ಲಿ 7 ವರ್ಷದಿಂದ ಸತತವಾಗಿ 7 ಸುತ್ತನ್ನು ಮಾಡ್ತೇನೆ. ಹಾಗೆ ಶಬರಿಮಲೆಯಲ್ಲಿ 7 ವರ್ಷ ಸೇವೆಯನ್ನು ಮಾಡಿದ್ದೇನೆ. ಅಲ್ಲಿ ಕೂಡ 48 ಸುತ್ತು ಕ್ಷೇತ್ರಕ್ಕೆ ನಾನು ಪ್ರದಕ್ಷಿಣೆ ಮಾಡ್ತೇನೆ. ಹಾಗೆ ಗುರುವಾಯೂರು, ಸೌತಡ್ಕ, ಆಮೇಲೆ ಚಾಮುಂಡಿ ಬೆಟ್ಟದಲ್ಲಿ ಒಂದು ಇತಿಹಾಸವನ್ನೇ ನಾನು ಮಾಡಿದ್ದೇನೆ. ನನಗೆ ಅದ್ಭುತ ಅಂತ ಅನಿಸ್ತದೆ. ಕೆಳಗಿಂದ ಮೇಲೆ ತನಕ 11 ಕಿಲೋಮೀಟರ್ ಕೂಡ ಈ ಸೇವೆಯನ್ನು ಮಾಡಿದ್ದೇನೆ. ಈ ಟಿವಿಯವರು ಕೂಡ ಅದನ್ನು ಲೈವ್ ಆಗಿ ಮಾಡಿದ್ದಾರೆ. ಇದರಿಂದ ನನಗೆ ತುಂಬ ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಜನರ ಸೇವೆ ಮಾಡಿದ್ದಕ್ಕೆ ಈ ದೇವರು ಇದು ಅನುಗ್ರಹ ಮಾಡಿದ್ದಾರೆ ಅಂತ ನಾನು ಇದನ್ನು ತಿಳ್ಕೊಳ್ತೇನೆ. ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಉರುಳು ಸೇವೆಯನ್ನು ಮಾಡಿದ್ದೇನೆ, ಮುಂದೇನು ಮಾಡಬೇಕು ಅಂತ ಒಂದು ಪ್ರೇರಣೆ ಇದೆ. ದೇವರ ಅನುಗ್ರಹ ಮಾಡಿದರೆ ಖಂಡಿತವಾಗಿ ಮುಂದೆ ಕೂಡ ಇದನ್ನು ಮಾಡ್ತೇನೆ. ರವೀಶ್, V4 News 24/7 ಸುಬ್ರಹ್ಮಣ್ಯ.